ಎಂತ ಕಮೆಂಟ್ಸ್ ಇದೆ ಕೆಲವರು ಬಾರಿ ಬೊಬ್ಬೆ ಮಾಡೋದಿಲ್ಲ, ಒಂದು ಜನಕ್ಕೆ ನೆರದಿಲ್ಲ ಆ ಕಾಲೇಜಿನ ಹಿರಿಯ ವ್ಯಕ್ತಿಗೆ ಆ ಜನದ ಕಾರದ ಧೂಳುಗು ಸಮಯ ಮಾತ್ರ ಅವರಿಗೆ ನೆರೊಂದಿಲ್ಲ. ದಯಪಟ್ಟ ಈ ಕಾಲೇಜಿನ ದಾಳ ಎಲ್ಲಿ ಕಾಲೇಜ್ ಬಗ್ಗೆ ನೀವು ಮಾತಾಡ್ತಿದ್ದೀರ, ಅದೇ ಕಾಲೇಜ್ನ ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದ್ರಿ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ್ದು ಹಾಗೆ ಈಗಲೇ ರೋಷನ್ ಹೌದು ಎಂತಂದ್ರೆ ಈಗ ವಿದ್ಯಾರ್ಥಿಗಳು ಮಾಡಿದ್ದಲ್ಲ, ಒಂದು ಹೊರಗಿನ ಸಾಂಸ್ಕೃತಿಕ ತಂಡ ಎಲ್ಲೆಲ್ಲಿ ಕೂತು ಏನೇನು ಕಮೆಂಟ್ ಹಾಕ್ಬೇಡಿ, ದಿಸ್ ಇಸ್ ಒನ್ ಡಾಕ್ಯುಮೆಂಟರಿ ಸ್ಟೋರಿ ಆಫ್ ಗೆಜ್ಜೆಗಿರಿ ಬೊಲ್ಪು. ಈ ರೀತಿ ಆಗ್ಬಾರ್ದು ಅಂತೇಳಿ ಆ ಸಾಂಸ್ಕೃತಿಕ ತಂಡಕ್ಕೆ ಗೊತ್ತಿಲ್ವಾ? ಇದೊಂದು ಪ್ರಶ್ನೆ ನಾನು ಕೇಳ್ತಾರೆ, ಅದು ಗೊತ್ತಿಲ್ವಾ? ಕಾಲೇಜ್ ವಿಸ್ಕೃತಿಯಿಂದ ಬರೀತಾರಲ್ಲ, ನಿಕ್ಲೆ ಪ್ರತಿದಿನ ನಿಕ್ಲೆ ಕೊಂಡ ಕಂಟೆಂಟ್ ನಿಂಗೆ ಬರ್ಪ ಎದ್ದೆ ವಿಷಯ ಮಾತಾಡಿದೆ ಬ್ಲರ್ ಮನ್ಪಂದೆಲ್ಲ ಸೋಷಿಯಲ್ ಮೀಡಿಯಾ ಬಿಡ್ತೇವೆ. ಅವು ಸಮಾಜ ಅವು ಸೋಷಿಯಲ್ ಮೀಡಿಯಾ ಈರ್ಪನ ಸೋಷಿಯಲ್ ಮೀಡಿಯಾ ಓಕೆ ಒಂದು ಮಾಧ್ಯಮ ಪಂಡಿ ಈರ್ಪನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮಾಡ್ಬೇಕು ಎಂಕುಲು ಓಲ್ಲ ಪುದರ್ನದೇ ಇಜ್ಜ ಕಾಲೇಜ್ ಪುದರ್ದೇ ಇಜ್ಜ ಗೊತ್ತಾಂಡತೆ ಪುದರ್ ಇಜ್ಜಿ ಮೂಲ ಓಲ್ಲ ದೇಪಂಡ ಕಾಲೇಜ್ ಮಿತಿ ಗೌರವ ಇತ್ತಿನಕ್ಕೆ ಪುದರ್ದೇ ಇಜ್ಜ ಕಾರ್ಯಕ್ರಮ ನರತೋಟುಪ್ಪನಗನೆ ಬೋದು ಅಂತ ನಾವು ಕೆಲವರು ಕಾಲೇಜ್ ನಡಪವನಂಚಿನ ಹಿರಿಯ ವ್ಯಕ್ತಿ ಅರ್ನ ಮಿತ್ತುಪ್ಪನಂಚಿನ ಗೌರವಗ್ಲ ಅರ್ನ ವಿಚಾರ ಎಂಕುಲ್ ಪ್ರಸ್ತಾಪ ಮಲ್ಪುಜ ಮಲ್ಪುಲ್ನ ಇಜ್ಜ ಎಂಕುಲ್ ಇತ್ತ ಪ್ರಮುಖ ವಿಚಾರ ಹಿಂಚಿನ ಒಂದು ಘಟನೆ ಅರ ಬಲ್ಲಿ ಬಂದ ಎಂಕುಲ್ ಸಮಾಜಕ್ಕೆ ಬರೋದಿಲ್ಲ. ನಾನು ಮಂಜುನಾಥ್ ಅಂತ. ಮಂಜುನಾಥ್ ಅವರು ಎಲ್ಲಿಂದ ಸರ್? ನಾನು ಉಪ್ಪಳದಿಂದ. ಎಸ್ ಮಂಜುನಾಥ್ ಅವರು ಎಸ್ ಸರ್ ಮಾತಾಡಿ ಸರ್. ಈ ಒಂದು ಕಳೆದ 2 ವರ್ಷದ ಹಿಂದೆ ಡಿಗ್ರಿ ಕಾಲೇಜ್ ಪುತ್ತೂರು, ಈಗ ಯಾವ ಕಾಲೇಜ್ ಬಗ್ಗೆ ನೀವು ಮಾತಾಡ್ತಿದ್ದೀರ ಅದೇ ಕಾಲೇಜ್ನ ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದ್ರಿ ಇದೇ ಕಾಲೇಜಿನ. ಓಕೆ ಮಂಜುನಾಥ್ ನಮಸ್ತೆ. ಎಸ್ ಸರ್ ಯು ದ ರೈಟ್ ಪರ್ಸನ್. ಒಳ್ಳೇದಾಯ್ತು ತಾವು ಕರೆ ಮಾಡಿದಕ್ಕೆ. ಏನ್ ಹೇಳ್ತೀರಿ ಈ ಒಂದು ಘಟನೆಯ ಬಗ್ಗೆ? ಗೊತ್ತಾಗಿಲ್ವಾ ಕಾಲೇಜಿನ ಒಂದು ಆಡಳಿತ ಮಂಡಳಕ್ಕೆ ಅಥವಾ ಆ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಿ? ನೋಡಿ, ಈ ವಿಚಾರ ದೈವಾರಾಧನೆ ಅನುಕರಣೆ ಮಾಡುವ ಒಂದು ತಪ್ಪು. ಓಕೆ ಕರೆಕ್ಟ್. ಈಗ ನೀವು ಸುದ್ದಿಯಲ್ಲಿ ಹಾಕಿದ್ದೀರಿ ಕಾಲೇಜ್ನ ವಿದ್ಯಾರ್ಥಿಗಳು ಮಾಡಿದ್ದು ಹಾಗೆ ಅಂತ. ಈಗಲೇ ರೋಷನ್ ಹೌದು ಎಂತಂದ್ರೆ ಈಗ ವಿದ್ಯಾರ್ಥಿಗಳು ಮಾಡಿದ್ದಲ್ಲ, ಒಂದು ಹೊರಗಿನ ಸಾಂಸ್ಕೃತಿಕ ತಂಡ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇವರು ಮಾಡಿದಂತಹ ಪ್ರದರ್ಶನ ಇದು. ಇಲ್ಲಿ ತಪ್ಪು ಯಾವುದು ಅಂತ ಕೇಳಿದ್ರೆ ಆಡಳಿತ ಮಂಡಳಿಯವರು ಇದನ್ನು ಆಯ್ಕೆ ಮಾಡುವಾಗ ಈ ಯಾವ ರೂಪಕ್ಕೆ ಇದೆ ಅಥವಾ ಯಾವ ನಾಟಕ ಇದೆ ಇದರ ಮಧ್ಯದಲ್ಲಿ ಯಾವ ರೀತಿ ಬರ್ತದೆ, ಯಾವ ರೀತಿಯಾದಂತಹ ಭಾಗ ಬರ್ಬಹುದು ಅನ್ನೋದನ್ನು ನೋಡ್ಬೇಕಿತ್ತು. ವಿದ್ಯಾರ್ಥಿಗಳು ಪ್ರದರ್ಶನ ನೀಡುವಂತ ಸಂದರ್ಭದಲ್ಲಿ ಅವರನ್ನು ಸ್ಕ್ರೀನಿಂಗ್ ಮಾಡ್ತಾರೆ ಅಂದ್ರೆ ಅದು ಶಿಕ್ಷಕರ ಕರ್ತವ್ಯ ಆಗಿರ್ತದೆ, ಯಾವ ರೀತಿಯಾದಂತಹ ಪ್ರದರ್ಶನ ಮಕ್ಕಳು ನೀಡ್ತಾರೆ. ಹಾಗಾಗಿ ಅದೇ 2 ದಿವಸ ಮುಂಚೆ ಒಂದು ಸಭೆ ಕರೀತಾರೆ, ಯಾವ ರೀತಿಯಾಗಿ ಮಕ್ಕಳು ಸಾಂಸ್ಕೃತಿಕವಾಗಿ ತಮ್ಮನ್ನು ಪ್ರದರ್ಶನ ನೀಡಬಹುದು. ಆ ಸಂದರ್ಭದಲ್ಲಿ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಶಿಕ್ಷಕರಿಗೆ ಆದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಸ್ವತಃ ಹೇಳ್ತಾರೆ ದೈವಾರಾಧನೆ ಅನುಕರಣೆ ಮಾಡಬಾರ್ದು ಅಂತ. ಅಂದ್ರೆ ಕಾಲೇಜಿನ ಶಿಕ್ಷಕರಿಗೆ ಗೊತ್ತಿದೆ ಯಾಕಂದ್ರೆ ದೈವಾರಾಧನೆ ಅನುಕರಣೆ ಮಾಡಬಾರ್ದು ಅಂತ. ಸಮಸ್ಯೆ ಇರೋದು ಹೇಗೆ ಅಂತ ಕೇಳಿದ್ರೆ ಎಲ್ಲಿ ಅಂತ ಹೇಳಿದ್ರೆ ಈ ಹಿಂದೆ ಈ ನೃತ್ಯ ರೂಪಕವನ್ನು ಆಡಳಿತ ಮಂಡಳಿಯವರು ಅಥವಾ ಆಯೋಜನೆ ಮಾಡಿದ ಶಿಕ್ಷಕರು ಯಾರಿದ್ದಾರೆ ಅವರು ನೋಡ್ಲಿಲ್ವಾ ಅನ್ನೋದೊಂದು ನಮ್ಮ ಪ್ರಶ್ನೆ. ನಿಜ ಸತ್ಯ. ಜೊತೆಗೆ ಈ ವೇಷಗಳನ್ನ ಹಾಕುವಾಗ್ಲೂ ಕೂಡ ಗೊತ್ತಾಗಿಲ್ವಾ ಯಾರಿಗೂ ಕೂಡ? ಇದೆಲ್ಲವೂ ಬಿಡಿ ಸರ್, ಈಗ ನೋಡಿ ಇದೆಲ್ಲವೂ ಬಿಡಿ ಸರ್, ಏನ್ ಗೊತ್ತಾ ಈ ರೀತಿ ಆಗ್ಬಾರ್ದಂತೇಳಿ ಆ ಸಾಂಸ್ಕೃತಿಕ ತಂಡಕ್ಕೆ ಗೊತ್ತಿಲ್ವಾ? ಇದೊಂದು ಪ್ರಶ್ನೆ ನಾನು ಕೇಳ್ತಾರೆ, ಅದು ಗೊತ್ತಿಲ್ವಾ? ನಮ್ಮ ಫೇಸ್ಬುಕ್ ನಲ್ಲಿ ಒಂದು ಲೋಕಲ್ ಚಾನಲ್ ಈ ವಿಡಿಯೋ ಹಾಕಿದಕ್ಕೆ ಒಂದು ಕಮೆಂಟ್ ಹಾಕಿದ್ದಾರೆ. ಕಮೆಂಟ್ ಏನಂದ್ರೆ ಎಲ್ಲೆಲ್ಲಿ ಕೂತು ಏನೇನು ಕಮೆಂಟ್ ಹಾಕ್ಬೇಡಿ, ದಿಸ್ ಇಸ್ ಒನ್ ಡಾಕ್ಯುಮೆಂಟರಿ ಸ್ಟೋರಿ ಆಫ್ ಗೆಜ್ಜೆಗಿರಿ ಬೊಲ್ಪು. ಗೆಜ್ಜೆಗಿರಿ ಇತಿಹಾಸದಲ್ಲಿ ಬರುವ ಕಥೆಯನ್ನು ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ, ಸಣ್ಣ ಒಂದು ಕ್ಲಿಪ್ಪಿಂಗ್ ಇಟ್ಟುಕೊಂಡು ಕಮೆಂಟ್ ಹಾಕ್ಬೇಡಿ, ಇದರ ಹಿಂದಿನ ಮತ್ತು ಮುಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿತ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಅಂದ್ರೆ ಅವರಿಗೆ ಅದು ಸರಿ ಅಂತ ಉಂಟಾ ಅಂತ. ಓಕೆ ಅಲ್ವಾ? ಅದೇ ತಂಡದವರು ಈಗ ಕಮೆಂಟ್ ಹಾಕಿದ್ದಾರೆ, ನಾನು ನಿಮ್ಗೆ ಓದಿದ್ದು. ಅವರಿಗಿನ್ನು ಸರಿ ಅಂತ ಇನ್ನೂ ಉಂಟು. ಓಕೆ, ಅವರು ಹೇಳುವಂತದ್ದು ಇನ್ನೂ ಕೂಡ ಇದು ಸರಿ ತಪ್ಪಿಲ್ಲ ಅನ್ನೋದು ಅವ್ರು ಹೇಳುವಂತದ್ದು ಅಲ್ಲ. ಅವರು ಕಮೆಂಟ್ ಹಾಕಿದ ರೀತಿ ಹಾಗುಂಟಲ್ಲ. ಓಕೆ, ಎಲ್ಲಿ ಕಮೆಂಟ್ ಹಾಕಿದ್ದಾರೆ ಅದನ್ನ? ಒಂದು ಪ್ರೈವೇಟ್ ಚಾನೆಲ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಆ ಕಮೆಂಟ್ ಬಾಕ್ಸ್ ಅಲ್ಲಿ ಅಂದ್ರೆ ಇದೇ ತಂಡದವರು ಬಂದಲ್ಲಿ ಕಮೆಂಟ್ ಅನ್ನ ಹಾಕಿದ್ದಾರೆ. ಹೌದೌದು, ತಪ್ಪಿಲ್ಲ ಸರಿ ಇದೆ ಅನ್ನುವಂಥದ್ದು.
ಓಕೆ ಅವ್ರು ಹೇಳಿದ ರೀತಿ ಹಾಗೆ ಅಲ್ಲ. ಕರೆಕ್ಟ್ ಸರ್. ನೋಡಿ ಇದನ್ನೇ ನೋಡಿ ಮುಂದೆ ಮಾಡಿದ ದೈವದ ಅನುಕರಣೆ ಅಲ್ಲ. ಹೌದಪ್ಪ ಸರ್, ಇದನ್ನೇ ನೋಡಿ ಇವರು ಇದೇ ರೀತಿ ಸಮರ್ಥನೆ ಮಾಡ್ಕೊಳ್ಳಿ. ಇದನ್ನೇ ನೋಡಿ ಆ ಕಡೆ ಘಟ್ಟದವರು ನಮ್ಮ ಪನ್ಪ ಗೊತ್ತಿದೆ, ಘಟ್ಟದ ಕುಲ್ಲೊಂದು ಅವರು ಮುನ್ನೆ ನೋಡಿರ್ಬೋದು ತಾವು. ಅಂದ್ರೆ ನಮ್ಮ ಪನ್ಪ ನಮ್ಮ ಅವು ಈ ಪೊರಿಬಜಿಲ್ ತಿನ್ಪುನಂಚಿನ ದೃಶ್ಯ ನಾವು ಒಂಜಿ ಅಕ್ಕುಲು ವೇದಿಕೆ ಮಲ್ದೇರು ತೂನಗನೆ ಬಾರಿ ಬೇಜಾರಾಪಣ ಅವ್ರಿಗೆ ಟೀ ಶರ್ಟ್ ಪಾಡ್ದು ಪ್ಯಾಂಟ್ ಪಾಡ್ದು ಗುಳಿಗನ ವೇಷಗಾನ ಆಯೆ ಪೊರಿಬಜಿಲ್ ಮಿತ್ತು ತೀರ್ತು ದಕ್ಕೊಂದಿಲ್ಲೇ ಕುಡಂಜಿ ದೈವದ ವೇಷ ಪಾಡ್ದು ಮಿತ್ತು ತೀರ್ತು ದಕ್ಕೊಂದಿಲ್ಲ ಪೊರಿಬಜಿಲ್ನ ವೇದಿಕೆಡೆ ಪನ್ನಾಗ ಮುಕ್ಕುಲ್ಲು ಆಪುಣ್ ಬಂದಾಗ ಮುಕ್ಕಲ್ನ ಸಮರ್ಥನೆ ಅಕ್ಲೆಗೆ ಪುರ ಅವನಿ ದಾರಿದೀಪ ಆಪಿನೇ ಪಗ್ಲ ಅಕುಲು ಇಂಚರ್ ರಾಪೇರ್ ಪನ್ನಾಗ ಮುಕ್ಕಲೇ ಕಾರಣ ಇಕ್ ಪುರ. ಹಲೋ ಎಸ್ ಸರ್ ಪಾತಲ್ಲ ಸರ್. ಬುಕೊಂದು ವಿಷಯ ಆಯ್ತವಂಡ ಒಂದು ಕಾಲೇಜ್ ಬುಕ ಪುತ್ತೂರ್ದ ಒಂದು ವಿಶೇಷ ಆಯ್ತವಂಡ ಪುತ್ತೂರ್ದ ವಿವೇಕಾನಂದ ಕಾಲೇಜ್ ಎಲ್ಲಿ ಲೈನ್ ಮಲ್ಲ ಮಟ್ಟದಲ್ಲಿ ಸುಮಾರು ಜನ ಹೋಗ್ತಾರೆ ಗೊತ್ತಾಡೆ. ಕರೆಕ್ಟ್ ಕಮೆಂಟ್ಸ್ ಇದೆ ಕೆಲವರು ಬಾರಿ ಬೊಬ್ಬೆ ಮಾಡೋದಿಲ್ಲ, ಒಂದು ಜನಕ್ಕೆ ನೆರೊಂದಿಲ್ಲ ಆ ಕಾಲೇಜಿನ ಹಿರಿಯ ವ್ಯಕ್ತಿಗೆ ಆ ಜನದ ಕಾರದ ಧೂಳುಗು ಸಮಯ ಮಾತ್ರ ಅವರಿಗೆ ನೆರೊಂದಿಲ್ಲ. ದಯಪಟ್ಟ ಈ ಕಾಲೇಜಿನ ದಾಳ ಎಲ್ಲಿ ವಿದ್ಯಾರ್ಥಿಯನ್ನೇ ಕಾತೊಂದಿರ್ಬೇಕು. ಓಕೆ ಓಕೆ ಎಸ್ ಎಡ್ಡೆ ವಿಷಯ ಅಂದಪ್ಪ ಅಂದಪ್ಪ ನಿಜ ನಿಜ ಓಕೆ ಓಕೆ ಇದು ಕಾಲೇಜ್ ಉದಾಹರಣೆ ಕಾಲೇಜ್ ಜೋಕ್ಲು ವಿಕೃತಿ ಮಾಡ್ತಾರೆ ಪುತ್ತೂರ ಕಾಲೇಜ್ ದಾದ ವಿಕೃತಿಯಿಂದ ಬರೀತಾರಲ್ಲ ನಿಕ್ಲು ಪ್ರತಿದಿನ ನಿಕ್ಲಿಕ್ಕೆ ಕೊಂಡ ಕಂಟೆಂಟ್ ನಿಂಗೆ ಬರ್ಪ ನಮ್ಮ ದೇವಸ್ಥಾನ ದಿನನಿತ್ಯ ಯುವದೂತಗಳಿಗೆ ಮಾತ್ರ 500 ಜನ ಬರ್ತದಿಲ್ಲ ರೀ. ಪರಮಾತ್ಮೆ ಪಂಚೋಲಿಗೆ ಬೊಕ್ಕ ಕಳ್ಜಿಗದ ಮಾಂಕಾಳಿ ಉದಾಹರಣೆ ನುಳ ತಪ್ಪೋಟು ನಿಕ್ಲ ನುಳ ವಿಕೃತಿ ಪಂಡ ನ್ಯೂಸ್ ಮಾಡ್ತಲೆ. ಓಕೆ ವಿತ್ ವಿಷಯ ಗೊತ್ತಾನೆ ಸರ್ ಈರೊಂಜಿ ಪಾತ್ರ ಪಂಡರ ಅಂಡ ಒಂಜಿ ತುಲೆ ಎಂಕುಲು ಪ್ರೋಗ್ರಾಮ್ ಸ್ಟಾರ್ಟ್ ಏನಿ ದಿಡ್ಡೆ ಮುಟ್ಟಲ್ಲ ಕಾಲೇಜ್ ದ ಪುದರ್ನ ಪಂತಜ ಒಂಜಿ ವಿಚಾರ ಗೊತ್ತಾಂಡೆ ಕಾಲೇಜ್ ವಿಷಯ ತುಂಬೆ ಸಾಮಾಜಿಕ ಜಾಲತಾಣ ಅದು ಮುಟ್ಟುದುಂಡು ಅತ್ತ ಸರ್. ಸಾಮಾಜಿಕ ಜಾಲತಾಣ ವಿಡಿಯೋ ವೈರಲ್ ಅನ್ನಾಗ ಸತ್ಯ ವಿಚಾರ ನೇರವಾದ ಬಂದ್ಬಿಟ್ಟು ಬಾಲೆ ಮುಕ್ಕೋಡೆ ತಿಕ್ಕದ ನಂದೆ ಮುರಣಿ ಶನಿವಾರ ಬಾಲೆ ತಿಕ್ಕದನ್ ಬಾಲದ ಫೇಸ್ ಬ್ಲರ್ ಮನ್ಪಂದಲ್ಲ ಬಾಲದ ಫೇಸ್ ಬ್ಲರ್ ಮನ್ಪಂದಲ್ಲ ಸೋಷಿಯಲ್ ಮೀಡಿಯಾ ಬಿಡ್ತೇರು ಅವು ಸಮಾಜ ಅವು ಸೋಷಿಯಲ್ ಮೀಡಿಯಾ ಈರ್ಪನ ಸೋಷಿಯಲ್ ಮೀಡಿಯಾ ಓಕೆ ಒಂದು ಮಾಧ್ಯಮ ಪಂಡಿ ಈರ್ಪನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮಾಡ್ಬೇಕು ಎಂಕುಲು ಓಲ್ಲ ಪುದರ್ನದೇ ಇಜ್ಜ ಕಾಲೇಜ್ ದ ಪುದರ್ದೇ ಇಜ್ಜ ಗೊತ್ತಾಂಡತೆ ಪುದರ್ ಇಜ್ಜಿ ಮೂಲ ಓಲ್ಲ ದೇಪಣ ಕಾಲೇಜ್ ಮಿತ್ ಗೌರವ ಇತ್ತಿನೇಕ ಪುದರ್ದೇ ಇಜ್ಜ ಗೊತ್ತಾಂಡೆ ಕಾಲೇಜ್ ಮಿತ್ತು ಪುರ ಗೌರವಗ ಪುದರ್ದೇ ಇಜ್ಜ ಬೊಕ ಕಾಲೇಜ್ ದ ಮಿತ್ತು ಪುನ ಗೌರವಗ ಒಂಜಿ ಸರ್ ಕಾಲೇಜ್ ದ ಮಿತ್ತು ಪುನ ಗೌರವಗ ಪುದರ್ದೇ ಇಜ್ಜ ಬೊಕ ಕಾಲೇಜ್ ನಡಪವನಂಚಿನ ಹಿರಿಯ ವ್ಯಕ್ತಿ ಅರ್ನ ಮಿತ್ತು ಪುನಂಚಿನ ಗೌರವಗ್ಲ ಅರ್ನ ವಿಚಾರ ಎಂಕುಲ್ ಪ್ರಸ್ತಾಪ ಮಲ್ಪುಜ ಮಲ್ಪುಲ್ನ ಇಜ್ಜ ಎಂಕುಲ್ ಇತ್ತ ಪ್ರಣ್ಣ ವಿಚಾರ ಹಿಂಚಿನ ಒಂಜಿ ಘಟನೆ ಅರ ಬಲ್ಲಿ ಪಂದ ಎಂಕುಲ್ ಸಮಾಜಕ್ಕೆ ಪನೋದಿಲ್ಲ ಗುಂಡ ಇಂಕ್ಲೆಗೆ ಹಿರಿಯ ವ್ಯಕ್ತಿರ್ನ ಮಿತ್ತ ಇಂಕ್ಲೆಗೆ ಏಪಗ್ಲ ಗೌರವ ಉಂಡು ದೇಪನಗ ಅಂಚಿನ ಮನಸ್ಥಿತಿ ದಕ್ಲು ಇಂಕ್ಲು ಅತ್ತೆ ಅತ್ತೆ ಅವು ಏಪಗ್ಲ ಇಂಕ್ಲೆ ಸಾಧ್ಯ ಇಲ್ಲ ಇಜ್ಜಿ ಗೊತ್ತಾಂಡೆ ಓಕೆ ಅಕ್ಲೆಗೆ ಅಕ್ಲೆಗೆ ಎಂಕಲ್ನ ಧಿಕ್ಕಾರ ಉಂಡು ದೇಪನ ಎಂಕ್ಲೆನ್ ಎಂಚೋಳ್ಳ ಅಂದ್ ಎಂಕ್ಲೆಗೆ ಗೊತ್ತುಂಡು ಅಕ್ಲೆಗೆ ಎಂಕಲ್ನ ಧಿಕ್ಕಾರ ಉಂಡು ಏಪಗ್ಲ ಅಂಡ್ ದೇಪನಗ ಒಂಜಿ ವಿಚಾರ ದೇಪನಗ ಎಂಕುಲು ಒವೇ ಆ ಒಂಜಿ ಕಾಲೇಜ್ ದ ಪುದರ್ನ ಏಪಲ ದೆಪ್ಪುಜಿ ದಯಪನಗ ನಮಕ್ ಅವು ಪೆರ್ಮೆ ಆಯ್ತು ಅಡ್ಡ ಪಾತೆರನೆಜ್ಜಿ ಎರಾ ಮಲ್ದಿನಂಚಿನ ತಪ್ಪುಗು ಏರಾ ತಲೆದಂಡ ಕೊರ್ಪುಂಡು ಇಂಕುಲು ಏಪಲ ಒತ್ತೊಂಜ ಸರ್ ಅಂದಪ್ಪ ವಿದ್ಯಾರ್ಥಿಗಳಿಗೆ ನೆತ್ತ ಬಗ್ಗೆ ವಿಚಾರ ಉಂಡು ಪಂಡೊಂದು ನಮ್ಮ ಮಲ್ಪೆರ ಬಲ್ಲಿ ಅಕ್ಲೆಗೆ ಮಸ್ತ್ ಬೇಜಾರ ಉಂಡು ಇಂಚಾರ ಬಂದಿರ್ತದೆ ಅಂತ ಬಂದು ಈ ಅಕ್ಲು ಕಾರ್ಯಕ್ರಮ ನಡತೋದು ಪುನಃ ಪೋದು ಉಂಟ ನಾವು ಒಂದು ಎಂಬೆಗೆ ಹೈಕಮಾಂಡ್ ಅದು ಜೋತು ಆಲೋಚನೆ ಮಲ್ತಿದ್ದಾರೆ ಬುಕ್ಕಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಎದುರು ಮಾಡೋದು ಆಗ್ತದೆ ಜೋಕ್ಲದ ಆ ಕಾಲೇಜ್ಗೆ ಒಂದು ಸಂಸ್ಕಾರ ಉಂಡು ಟೀಚರ್ ನಮ್ಮ ಪಾತ್ರನ ತಪ್ಪಾಪುಡು ಅಂಚಾಕ್ಲ ಮನೆ ಬಂದ ಕುಳ್ಳಿಯ ನಾನು ಬೇಜಾರಾಗ್ತದೆ ಏರಿಗೆ ಮಾತ್ರ ಸುದ್ದಿ ತೆರಿಪಾಡು ಅಕ್ಲೆ ತೆರಿಪಾದೇರಿ. ಓಕೆ ಓಕೆ ಎಸ್ ಸರ್ ಸೋಲ್ಮೇಲು ಥ್ಯಾಂಕ್ ಯು ಸತ್ಯ ವಿಚಾರದ ಆದಂತ ಪಂಡಾರಿ ಥ್ಯಾಂಕ್ ಯು ಸೋ ಮಚ್ ಸರ್.